ಏನ್ಪಾ ನಕ್ಕನ್ಲೇ ತಿನ್ನಕ್ ಏನಾದ್ರೆ ಒಂಚೂರು ಕೊಡಮ್ಮ. ಅಷ್ಟ್ ಕಷ್ಟಪಟ್ಟು ಕಿಚನ್ ಇಂದ ಓಡ್ತಿದ್ದ ನಿನ್ನ ಮತ್ತೆ ಬಂದ್ಬಿಟ್ಟ. ರಾತ್ರಿ ಗೋಬಿ ತಿನ್ಬಿಟ್ಟು ಇಲ್ಲಿ ಬೀಳ್ತಿದಲ್ಲ ಅದಕ್ಕೆ ಬಂದ್ಬಿಟ್ಟೆ. ಗೋಬಿ ಎಲ್ಲ ಬಿಡ್ರೋ, ತಿನ್ನಕ್ಕೆ ಸ್ವೀಟ್ ಐತಾ? ಸ್ವೀಟ್ ಹೇಳ್ರಿ. ಇಲ್ಲಪ್ಪ ಸ್ವೀಟ್ ಗಿಟ್ ಎಲ್ಲ ಯಾವಾಗ್ಲೂ. ಏನೋ ಮಾಡ್ತಿದ್ಯಾ ಅಲ್ಲಿ? ಇಲ್ಲಿ ಮೂಲೆ ನನ್ ಮನೆ ಮಾಡ್ತಾ ಇದ್ ನನ್ಗೋಸ್ಕರ. ನಮ್ಮ ಇಲ್ಲಿ ಯಾಕ ಮಾಡ್ತೀಯ? ಬೇರೆ ಮನೆಗೆ ಹೋಗೋ. ಎಲ್ಲಾರು ಇಲ್ಲೇ ಇದೀರಾ, ಏನ್ ಮಾಡ್ತಿದ್ದೀರಾ? ಅಮ್ಮ ಅಯ್ಯೋ ಇಟ್ಸ್ ಓಕೆ, ಎಲ್ಲಾರು ಇಲ್ಲೇ ಇದ್ರಲ್ಲ ಅದಕ್ಕೆ ನಾನು ಇಲ್ಲೇ ಬಂದ್ಬಿಟ್ಟೆ. ಮೇಡಮ್ ನಿಮ್ನ ಗೋಡೆ ಮೇಲೆ ನೋಡಕ್ ಆಗ್ತಿರ್ಲಿಲ್ಲ, ನೆಲದ ಮೇಲೆ ಏನ್ ಮಾಡ್ತಾ ಇದೀರಾ? ಎಲ್ಲಾರು ಇಲ್ಲಿದ್ರೆ ನಾನ್ ಮಾತ್ರ ಮೇಲಿರ್ಲಾ? ಅಕ್ಕ ನೆಲೆ ಹೋಗಿದೆ ಈ ದಿವಸ. ಪಕ್ಕದ ಬಿಲ್ಡಿಂಗ್ ಅಲ್ಲಿ ಹೊಸ ಅಟ್ಟ ಕಟ್ಸಿದ್ರು, ಅದಕ್ಕೆ ಅಲ್ಲೋಗಿದ್ದೆ. ಮತ್ತೆ ಅಲ್ಲೇ ಆರಾಮಾಗಿ ಇರ್ಬೇಕು ತಾನೆ. ಇಲ್ಲಿ ನೈಟ್ ಕಾನ್ಸರ್ಟ್ ಐತೆ ನಿಮ್ ಅಣ್ಣಂದು, ಎಲ್ಲಾರು ಬಂದ್ಬಿಡ್ಬೇಕು. ನಂಗ್ ನೀನ್ ಹಾಡ್ ಕೇಳಕ್ಕೆಲ್ಲ ಇಷ್ಟ ಇಲ್ಲ ಗುರು, ತುಂಬಾ ಕಚ್ಚಡವಾಗಿ ಆಡ್ತೀಯ ನೀನು. ಇವಾಗ ಯಾಕೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ? ರಿಹರ್ಸಲ್ ಮಾಡ್ತಾ ಇದೀನಿ ನೈಟ್ಗೆ. ಓಯ್ ಇವಾಗ ಇಲ್ಲಿ ಯಾಕೋ ಬಂದೆ ನೀನು? ಇಲ್ಲಿ ಕೆಳಗಡೆ ಇನ್ನೊಂದ್ ಮನೆ ಮಾಡ್ತಾ ಇದೀನಿ ನಾನು. ಬಾಡಿಗೆ ಕಟ್ಟು ನೀನು ಇನ್ಮೇಲೆ ಇಲ್ಲಿ ಇರಂಗಿದ್ರೆ. ಬಾಡಿಗೆ ನೀನ್ ಕಟ್ಟು, ಮನೆ ನಾನ್ ಕಟ್ತೀನಿ. ವಾಟ್ ಎ ಗ್ರೇಟ್ ವೇ ಟು ಇನ್ಸಲ್ಟ್ ಸಮ್ವನ್. ಮೇಡಮ್ ಪ್ಲೀಸ್ ನೀವು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರಿ, ನಿಮ್ ನೋಡಿದ್ರೆ ಮೈ ಜುಮ್